ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಪ್ರಿಯ ವೀಕ್ಷಕ ಬಾಂಧವರೇ, ನಿಖಿಲನ್ ಮಾತ ಮೋಕೆಡೆ ಎತ್ಕೊಂಡು ಹೊಸಕೊರಲದ ಇನಿತ ಸುದ್ದಿಗೊಂಚಲಿನ ಶುರುವಂತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ಯಕ್ಷಮಿತ್ರ ಸೇವಾ ಬಳಗದ ಮುತಾಲಿಕೆಡು ಸಂತೋಷ್ ಅಲಂಕಾರಗುಡ್ಡೆ ಸಾರಥ್ಯಡು ಒಂಬನೇ ವರ್ಷದ ತಲಪಾಡಿ ಯಕ್ಷೋತ್ಸವ ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಲ್ದ ಶ್ರೀ ದುರ್ಗಾ ಧ್ಯಾನ ಮಂದಿರಡು ಶನಿವಾರ ರಾತ್ರಿ ಹಿಡಿದ ಐತಾರ ಬೊಲ್ಪ ಮುಟ್ಟ ನಡೆದನು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಲ್ದ ಧ್ಯಾನ ಮಂದಿರಡು ತಲಪಾಡಿ ಯಕ್ಷಮಿತ್ರ ಸೇವಾ ಬಳಗದ ವತಿರ್ದು ಸಂತೋಷ್ ಅಲಂಕಾರಗುಡ್ಡೆ ಸಾರಥ್ಯಡು ಅಟಣೆ ಮಲ್ತಿನ ವರ್ಮನೆ ವರ್ಷದ ತಲಪಾಡಿ ಯಕ್ಷೋತ್ಸವನ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ, ಅಲಂಕಾರಗುಡ್ಡೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೇವಸ್ಥಾನದ ಅರ್ಚಕರು ಶ್ರೀ ಜಯರಾಮಯಾನೆ ಅಂತ ಪೂಜಾರಿ ತುಡರ್ ಬೆಳಗಾದ ಉದಿಪನ ಮಲ್ತೇರು. ತಲಪಾಡಿ ಯಕ್ಷೋತ್ಸವ ಸಂತೋಷ್ ಅಲಂಕಾರಗುಡ್ಡೇರ್ನ ಮುತಾಲಿಕೆಡು ಕರಿ ಎನ್ಮ ವರ್ಷಡು ಬೇತೆ ಬೇತೆ ಕಡೆಟ್ಟು ಪೊರ್ಲುಡೆ ನಡೆತದಂಡು. ಇಂದು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಕೈತಳ್ಳೆ ಆವಡೊಂದು ಅಲ್ಲಿನ ಇಚ್ಛೆ ಆದುಪ್ಪಡು ಅಂಚಾದು ತಲಪಾಡಿದ ಕ್ಷೇತ್ರಡೆ ತಲಪಾಡಿ ಯಕ್ಷೋತ್ಸವ ಆವೊಂದುಂಡು ಪಂಡದು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಆಶೀರ್ವಚನದ ಪಾತ್ರ ಪಂಡೇರು. ಈ ವರ್ಷ ನಂಗೆ ತಲಪಾಡದಪ್ಪನ ಕಾರಣಕ್ಕ ಏತುಣ್ಣು ಮಣೆಕೆಂದು ಒಂಜಿ ಉದಾಹರಣೆ ಯಾಕೆನ್ನಗ ಅವ್ರು ಪಂತನ ಪಾತ್ರ ಕುಡ್ಲದ ಊರುಡು ಸಾರ್ಥಕಾಯಿನಿ ತಲಪಾಡದಪ್ಪನ ಮನ್ನಡು ಅಪ್ಪನಗ ನಮ್ಮ ತಲಪಾಡದಪ್ಪೆ ಆತ ಕಾರಣಕ್ಕದಾರ ಅಂಚಿತ್ ನಮ್ಮ ನಡಿ ಉರ್ದಾಕಲ ಮಾತ ಸಹಕಾರುಡು ಸಂತೋಷಣ್ಣಿ ಹಿರಿಯರ ನಾಲ್ಕಲೇನ ಮಾತ ದೀದು ಮಲ್ಲ ಸಾಧನೆ ತಬನಗ ಈ ವ್ಯವಸ್ಥೆ ಮಾತ ಒರಿಯೊರಿಯಾಗಿ ಮಲ್ಪರೆ ಮಸ್ತ್ ಕಷ್ಟ ಅಂಚಿತ್ನವ್ರು ಈ ಮಾತ ಈ ಗ್ರಾಮ ದಾಖಲೇನು ಗಣನೆಗೆ ಅಂಚಿನ ಊರ್ದಾಕಲ ಪರ ದಾಖಲನ ಮಾತ ಗಣನೆಗೆ ತಂದು ಅಕಲ ಸಹಕಾರುಡು ಮಲ್ಲ ಸಾಧನೆ ಮಲ್ತದೇರು ಎಲ್ಲೇ ಪ್ರಸನ್ನ ಕಾರುಡು ಏರು ಮಲ್ತದೇರ ಏರ್ನಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತೀರ ಅಕ್ಲಿ ಮಾತ ಕಲಾ ಮಾತೆ ಅಂಚನ ತಲಪಾಡ್ದಪ್ಪೆ ಹೆಡ್ಡೆ ಮಲ್ಪಡಬಣಂದು ನಲ್ಲಾತ ಆರ್ನ ಕೈಟು ಅರಗೇರು ಸಹಕಾರ ಕೊಡ್ತೀರ ಅಂಚಿನ ಅರಗಿಲ ನಲ್ಲಾತ ಇಂಚಿನ ಧರ್ಮ ಕಾರ್ಯ ಭಾಗ್ಯನ ತಲಪಾಡ್ದಪ್ಪೆ ಅನಗಹಿ ಪಡ ಬಂದು ಕರಿ ಎನ್ಮ ವರ್ಷಡು ಪೊರ್ಲುಡೆ ನಡೆತದು. ಈ ಸರ್ತಿ ತಲಪಾಡಿ ಕ್ಷೇತ್ರಡು ವರ್ಮನೆ ವರ್ಷದ ಯಕ್ಷೋತ್ಸವ ಪೊರ್ಲುಡೆ ಆವಡು ಮಾತಿರ್ನಲ ಸಹಕಾರಡು ಇಂದು ಇಂಚೆನೆ ದುಂಬರಿಯಡು ಪಣದು ಶ್ರೀ ಜಯರಾಮಯಾನೆ ಅಂತ ಪೂಜಾರಿ ಎಡಬೈಕೆರು ಭಾರಿ ಪೊರ್ಲುಡು ಈ ಕಾಲಡು ಈ ವರ್ಷದ ಈ ಸೇವೆನು ಸ್ಟೇಜಿ ಮುಲ್ಪ ಕಟ್ಟದು ಮುಲ್ಪ ಕಟ್ಟಿಂಗಿತ್ತನ ಈ ಜಟ್ಟು ಈ ವರ್ಷ ದೇವೆರ್ಲ ಸತ್ತುಲ್ಲ ಎತ್ತಾಯರು ಭಾರಿ ಪೊರ್ಲುಡು ತ್ಯಾರು ಪಣ್ಲೆಕನೆ ಇನಿ ಬಾಯಿ ಬಿಡ್ದು ಪಣ್ಪುಣ ಬಲ್ಲೆತ್ತು ಐನು ನೆರವೇರಿಸ ಅದು ಕರ್ತವ್ಯ ಆ ದೇವೇರ್ನೆಲ್ಲ ಸತ್ಯನೆಲ್ಲ ನಮ್ಮ ಮನ್ನಡು ಪಲ್ಪಿಕೆತ್ತಿನ ವಿಷಯ ಆ ಪ್ರಕಾರ ಈ ಪೊರ್ತುಡು ಈ ಸ್ಟೇಜಿನ ಭಾರಿ ಪೊರ್ಲುಡು ಅಂದು ಒಳಗಾದ ಕೊರಿಯರು ಈ ವರ್ಷ ಅವು ಪ್ರಕಾರ ಇನ್ನಿತ್ತೆ ಈ ಆಟೋನು ಮಲ್ಪೊಂದು ತಂಡ ಒರಿ ರಾಜ್ಯ ನತ್ತಂದಕ್ಕೆ ಎತೋ ಜನತ ಪರಿಶ್ರಮ ನೆಟ್ಟುಂಡು ಅವಾಗ ಪರಿಶ್ರಮ ವಾರಿ ತಿಳಿ ನಡಪೋಡು ಪನ್ಪಿಚಿತನ ವಿಚಾರಲ ಆ ದೇವರೆಗಳ ದೀವಲೆಲ್ಲ ತೆರೆದಿತ್ತನ ಅವಾಗ ಇನ್ನಿಂದು ಒರಿ ಅರ್ಧ ಆಪಿಚಿದನ ಕೆಲಸತ್ತು ಭಾರಿ ಪೊರ್ಲುಡು ಇನಿ ತಲಪಾಡಿದ ಅಪ್ಪನ ಮನ್ನಡು ಭಾರಿ ಪೊರ್ಲುಡು ನಡತದು ನಡಪಾದ ಕೊರಡೊಂದು ಪಂಡದ ಕರಿ ವರ್ಷನೇ ನಿರ್ಣಯ ಮಲ್ತಿಚಿತನ ಪೊರ್ತು ಅವಾಗ ಇನಿ ಈ ಮನ್ನಡು ಗಣ್ಯ ಆತ ಗಣ್ಯರಡು ಮಾತ ಸೇರ್ಸ ಒಂದು ಈ ಅಪ್ಪನ ಮನ್ನಡು ಇನಿ ಒಂಜಿದಿಂತ ಸೇವೆಯನ್ನು ಮಲ್ಪಡೋದು ಬಂದ ಇಂದುವೇ ಸಂತೋಷ ಬಂದ ನಮಗೆ ಅವಾಗ ಯಾನು ಸುರೂಟು ನೆಟ್ಟು ಈ ಹುಡುಗು ಒರ್ಮನೆ ವರ್ಷದ ಸೇವೆ ಈ ಸೇವೆಡು ಅವಾಗ ಸುರು ಮಲ್ಪುಣಗೆ ಏನು ಪಂಡದ್ದು ನಿಕ್ಕ ಆವ ಮಗಾನಿಕ್ಕೆ ಪನ್ಪಿಚಿತ್ತನ ವಿಚಾರಣು ಅವು ದಾಲಜ್ಜಿ ಒಪ್ಪವು ಆಪುನು ಪನ್ಪಿಚಿತ್ತನ ವಿಚಾರಣ
ನಾನು ಒಂಜಿ ಜಾಗೆಡು ಒಂಜಿ ಬೈಲಡು ಓಳು ಕಂಡೋಡು ಓಳು ಇಂಜಿತನ ಮಾತ್ರ ಜಾಗೆಲ್ಡು ಒಂಜಿ ವರ್ಷ ನಡೆತದ ಬತ್ತನು ಕರಿ ವರ್ಷ ಸ್ವಾಮಿಲ್ನ ಮಠಟು ನಡೆದು ಬತ್ತನು ಅಪ್ಪ ಈ ವರ್ಷ ಈ ಅಪ್ಪೆನ ಮನ್ನಡು ಭಾರಿ ಪೊರ್ಲು ನಡಪಾದು ಅಪ್ಪೆ ಕೊರಿಯರು ಆ ಪ್ರಕಾರ ಮಾತ ಗಣ್ಯಾತಿ ಗಣ್ಯರಡು ಮಾತಲ್ಲಿ ಎತ್ತದು ಇನ್ನು ಸ್ಟೇಜಿಗೆ ಎತ್ತಿದಿರು ಮಾತೆರ್ಲ ಬತ್ತದು ಒದಗಾದಿರು ಅಪ್ಪ ಇನ್ನು ಒರಿಯನತ್ತು ಮಾತೆರ್ಲ ಸಹಕಾರನ ಮಾತೆರ್ಲ ಕೊರಿಯರು ಕೊದ್ದು ನನ್ನ ಮಿತ್ತಿಗಲಾಂಚನೆ ನನ್ನತ್ತೆ ಬರ್ಪಣ ವರ್ಷಗಾನ 10ನೇ ವರ್ಷದ ಸೇವೆ ಐಕಲಾಂಚನೆ ಮಾತ ಸರ್ವ ರೀತಿಯ ಸಹಕಾರನು ಮಾತೆಲ್ಲ ಕೊರ್ದು ಅಲಂಕಾರಗುಡ್ಡೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಆಡಳಿತ ಮೊಕ್ತೇಸರರು ರವೀಂದ್ರನಾಥ್ ಶೆಟ್ಟಿ ದೊಡ್ಡಮನೆ ಗುರ್ಕಾರ್ಮನು ವಹಿಸಿದು ಇಂಚಿನಂಜಿ ಮಲ್ಲ ಮಟ್ಟದ ಯಕ್ಷೋತ್ಸವ ನಡಪಾವನಿ ಬಾರಿ ಮಲ್ಲ ಸಾಧನೆ ಪಂಡದು ಗುರ್ಕಾರ್ಮಿದ ಪಾತ್ರ ಪಂಡೇರು ಮಸ್ತ್ ಜನ ಐತ ಅಭಿರುಚಿತ್ತನಕಲು ಯಕ್ಷಗಾನನು ಮಲ್ಪವೊಂದುಲ್ಲೇರು ಜನಕ್ಕಳಿಗೆ ನಮ್ಮ ಧರ್ಮದ ಪುರಾಣದ ಬಗ್ಗೆ ಮಸ್ತ್ ಐಟು ತೆರಿಯೋನ್ನಂಚಿತ್ತನ ವಿಷಯಲೇನು ನಂಗೆ ಇಂದೊಂಜಿ ತೆರಿಯೋನೇರೆ ಒಂಜಿ ವೇದಿಕೆ ಆತನ ದಯಬಣ್ಣ ನಮ್ಮ ಖಾಲಿ ನಮ್ಮ ಮನರಂಜನೆಗೆ ಐನ ಮೀಸಲಂದು ಬಂಡು ದೀಪನ ಹತ್ತು ನಿಜವಾದಾಂಡ ನಮ್ಮ ಧರ್ಮದ ಬಗ್ಗೆ ತೆರಿಯೋನ್ನಂಚಿತ್ತನ ನಂಗೆ ನಮ್ಮ ಧರ್ಮೋಡು ನಮ್ಮ ಎಂಚ ನಡಪೋಡು ಒಂದು ಪನ್ಪುಣಂಚಿತ್ತನ ಒಂಜಿ ಮಾರ್ಗದರ್ಶನ ಕೊರ್ಪುಣಂಚಿತ್ತನ ಒಂಜಿ ವೇದಿಕೆ ಅಂಚಾದು ಪುನಗ ಇನಿ ಇಂಕಲ್ನ ಅಲಂಕಾರಗುಡ್ಡೆದ ಮಲರಾಯ ಪಾತ್ರಿ ಅಂತ ಪೂಜಾರಿ ನಮಗೆ ಸಂತೋಷ ಇನಿತೆ ವರ್ಮನೆ ಇದೆ ವರ್ಷಡು ಈ ಯಕ್ಷೋತ್ಸವ ಅಂತ ಪನ್ಪುಣಂಚಿತ್ತನ ಈ ಅತಿಥಿ ಕಲಾವಿರನ ಕೂಡುವಿಕೆಡು ಒಂಜಿ ಎಡ್ಡೆ ಒಂಜಿ ವೇದಿಕೆಯನ್ನು ಮಲ್ತೊಂದು ಒಂಜಿ ಅವಕಾಶವನ್ನು ಜನಕ್ಕಳಿಗೆ ಮಾತ ಎಡ್ಡೆಡ್ಡೆ ಕಲಾವಿದರನ್ನು ತೂಪುನಂಚಿತ್ತನ ವೇದಿಕೆ ನಿರ್ಮಾಣ ಮಲ್ತೊಂದು ಮಲ್ಪುನಂಚಿತ್ತನ ವ್ಯವಸ್ಥೆ ಮಲ್ತೊಂದುಲ್ಲಿ ಎಲ್ಲಿ ಪ್ರಾಯಡು ಈ ಒಂಜಿ ಎಡ್ಡೆ ಅಭಿಪ್ರಾಯ ದಯಪಂಡ ಯಕ್ಷಗಾನನು ಗೊಬ್ಬವನೇ ಮಾತ್ರತ್ ಗೊಬ್ಬಾದು ತೂಯಿನಯೇ ಕೇನ್ನಯ ಏರೇರು ಮಾತೈನು ಐಟು ಬೆಟ್ಟು ಅಭಿರುಚಿನ ಐತ ಎಡ್ಡೆ ಸತ್ವಲೇನು ತೆರಿಯೋಂಡೆನಾ ಅವು ಮಾತಾಯನ ಜೀವನಗೊಂಜಿ ದಾರಿ ದೀಪ ಪುಣಂದು ಪನ್ಪುನಂಚಿತ್ತನ ಧರ್ಮ ರೀತಿ ಅವೇ ರೀತಿ ನಮ್ಮ ಇನಿ ಧರ್ಮನು ಪ್ರಚಾರ ಮಲ್ಪುನಂಚಿತ್ತನ ಒಂಜಿ ಈ ಯಕ್ಷಗಾನ ಕಲೆ ಅಂತ ಪನ್ಪುನ ನನಾತ್ ಕಾಲೋಡು ಒಂದು ಇಂಚೇನೆ ಗೊಬ್ಬರ ಅವಕಾಶಲ ಐನೊಂಜಿ ಆಗ ಏರೇರು ಪ್ರೋತ್ಸಾಹ ಕೊಡ್ತೇನೆ ನನಾತ್ ಜನಕ್ಕಳು ಪ್ರೋತ್ಸಾಹ ಕೊರಡು ಅಂಚೆನೆ ಆಗ ಆ ಒಂಜಿ ಜ್ಞಾನೋದಯ ಸಮಯ ಪೂರ್ತಿಯಾದ ಬತ್ತದು ನೇನು ಮಲ್ತೊಂದು ನಿರಂತರ ವಾಡು ಪೋವಾಡು ಪಂಡದು ಆ ಪೆವ್ಲಾಲ್ದಿ ಅವೇ ರೀತಿ ಆ ಹಲಿಂಗೇಶ್ವರಿ ಅವು ಎಂಕಲ್ ನಂಬಿಂಚಿನ ಸತ್ಯೋಲು ಮಾತಾ ಬೆರಿಸಾಯ ಕೊರದು ಉಂತಾಡನ್ನು ಪಣೊಂದು ಅವಕಾಶ ಹೊಂದಿಸೊಂದು ರಡ್ಡು ಪಾತ್ರಣೆ ಅನ್ನುತ್ತಾರೆ ಪುಗರ್ತದ ಹಿರಿಯ ಯಕ್ಷಗಾನ ಕಲಾವಿದೆ ದಾಸಪ್ಪ ರಯ್ಯೇರೇನು ಈ ಪೊರ್ತು ಮಾನಾದಿಗೆ ಮಲ್ತೇರು ಕೇವಲ ರಂಗದಲ್ಲಿ ಮಾತ್ರ ಕೋಟೆಯಾಗಿ ಉಳಿದಿಲ್ಲ ದಾಸಪರೈಗಳು ನಿಜವಾಗಿ ಅರ್ಹವಾದಂತಹ ಬಿರುದು ಅಭಿನವ ಕೂಟಿ ಎನ್ನುವ ಹಾಗೆ ಯಾವತ್ತೂ ಯಾರಿಗೂ ನೋವನ್ನು ಕೊಡುವಂತಹ ವ್ಯಕ್ತಿತ್ವ ಅವರದ್ದಲ್ಲ. ಅವರ ಮಾತಿನಲ್ಲಿ ಯಾರೂ ಕೂಡ ಬೇಸರಗೊಂಡದ್ದಿಲ್ಲ. ಜೊತೆಯಲ್ಲಿರುವಂತಹ ಎಲ್ಲ ಕಲಾವಿದರನ್ನು ಕೂಡ ಪ್ರೀತಿಯಿಂದ ಕಾಣ್ತಾ ಹಿರಿಯರಿಗೆ ಗೌರವ ಕೊಡ್ತಾ ಹಿರಿಯರನ್ನು ಅಷ್ಟೇ ಶ್ರೀದೇವರು ನಮ್ಮ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿ ಖಂಡಿತವಾಗಿ ನಿಮಗೆ ಉತ್ತಮವಾದ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ ಬೊಕ್ಕ ಶ್ರೀ ಜಯರಾಮಯ್ಯನೇ ಅಂತ ಪೂಜಾರಿಯರಿಗೆ ಅಭಿನಂದನೆ ಸಂದಾಯರು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಡಾಕ್ಟರ್ ಮೋಹನ್ ದಾಸ್ ರೈ, ನಮ್ಮ ಕುಡ್ಲ ತುಳು ಚಾನೆಲ್ದ ಮಾಲಕಿಯರು ಲೀಲಾಕ್ಷ ಬಿ ಕರ್ಕೇರ, ಜಿಲ್ಲಾ ಭಜನಾ ಪರಿಷತ್ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಹೊಸಲಕ್ಕೆ, ಬೊಟ್ಟಿಕರೆ ಅಂಬುರುಹ ಯಕ್ಷಸದನ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀಮತಿ ಶೋಭಾ ಪುರುಷೋತ್ತಮ್ ಪೂಂಜಾ, ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದು ಲೇಸ್ಟ್ ಪಾಲ್ಪಡೆದು ಶುಭ ಹಾರೈಸಿರು. ಸಂತೋಷ್ ಅಲಂಕಾರಗುಡ್ಡೆ ತಲಪಾಡಿ ಯಕ್ಷಮಿತ್ರ ಸೇವಾ ಬಳಗದಕ್ಲು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಶಿವಾನಿಕೆ ಪ್ರಾರ್ಥನೆ ಪಂಡೇರು. ಸದಾಶಿವ ಆಳ್ವ ತಲಪಾಡಿ ಸಭೆ ನಿತ್ಕೊಂಡು ಸಭೆ ಸುಧಾರಿಕೆ ಮಾಡ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಮುಡಿಪುದ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ನೀರೇಳು ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಸ್ಮರಣಾರ್ಥ ಸಭಾಭವನ ಬೊಕ್ಕ ಉಚಿತ ಆರೋಗ್ಯ ಬೊಕ್ಕ ಕಣ್ಣು ಪರೀಕ್ಷೆದ ಶಿಬಿರನು ಐತಾರ ಕಾಂಡೆ ಸಭಾಭವನ ನಡಪಾಯರು. ಅಮ್ಮೆಂಬಳ ಬಾಳಪ್ಪ ಸಹಕಾರ ಸಂಘ ಬೊಕ್ಕ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ್ನ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ಒಕ್ಕೂಟದ ನಿರಳ್ಳು ಸ್ವಾತಂತ್ರ್ಯ ಸೇನಾನಿ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಸ್ಮರಣಾರ್ಥ ಸಭಾಭವನ ಉದಿಪನ ಏನಪೂಯ ವೈದ್ಯಕೀಯ ಬೊಕ್ಕ ಆಯುರ್ವೇದ ಕಾಲೇಜದ ಒಟ್ಟು ಸೇರಿಗೆಡು ರಕ್ತದಾನ ಬೊಕ್ಕ ಆರೋಗ್ಯ ತಪಾಸಣಾ ಶಿಬಿರನು ಐತಾರ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘಡು ಆಡಣೆ ಮಲ್ದಿತ್ತೇರು.
ಕುಲಾಲ ಕುಂಬಾರನ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ಒಕ್ಕೂಟದ ಗೌರವ ಅಧ್ಯಕ್ಷರು ತೇಜಸ್ವಿ ರಾಜ್ ಸಭಾಭವನನ್ನು ಉದಿಪನ ಮಲ್ತೇರು. ಸಹಕಾರಿ ಸಂಘದ ಸಭಾಂಗಣಗ ಅಮ್ಮೆಂಬಳ ಬಾಳಪೆರ್ನ ಪುದರ್ದಿತ್ತಿನಿ ಶ್ಲಾಘನೀಯ ಪಣದ ತೇಜಸ್ವಿ ರಾಜ್ ತೆರಿಪಾಯರು. ಹಾಗೂ ಹೆಮ್ಮೆ ಕೂಡ ಆಯಿತು. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಇಂಥ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಬಡ ಜನರ ಪರವಾಗಿ ಧ್ವನಿಯಾಗಿ ಹೋರಾಟ ಮಾಡಿದಂತಹ ಒಂದು ವ್ಯಕ್ತಿಯ ಮೊಮ್ಮಗ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುವಂತಹ ವಿಷಯ. ಇವತ್ತು ರಾಜಾರಾಮ್ ಭಟ್ರಿಗೆ ಈ ಒಂದು ಸಭಾಂಗಣಕ್ಕೆ ಅಮ್ಮೆಂಬಳ ಬಾಳಪ್ಪರವರ ಹೆಸರಿಡಬೇಕಂತ ಏನು ಅನಿವಾರ್ಯತೆ ಇರಲಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಅವರ ತಂದೆಯವರ ಹೆಸರ, ತಾಯಿಯ ಹೆಸರ, ಅಲ್ಲ ಅವರ ಅಜ್ಜನವರ ಹೆಸರು ಇಡ್ಬೋದಿತ್ತು. ಆದರೆ ಅವರು ನನ್ನ ಅಜ್ಜನವರ ಹೆಸರು ಇಡಲಿಕ್ಕೆ ಏನು ಕಾರಣ ಅಂತ ಕೂಡ ಹೇಳಿದರು. ಅದು ನಿಜವಾಗಿಯೂ ಅವರದನ್ನು ನೆನಪಿಟ್ಟು ನನ್ನ ಅಮ್ಮೆಂಬಳ ಬಾಳಪ್ಪರವರ ಹೆಸರಿಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಎಷ್ಟು ಕೂಡ ಧನ್ಯವಾದ ಹೇಳಿದರೆ ಕಮ್ಮಿ ಆಗ್ತದೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಶಾಂತ್ ಕಾಜವ ಪಾತಿರೊಂದು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘ ಸ್ಥಳೀಯ ರೈತರು ಮಾತಾ ಜಾತಿ ಧರ್ಮದ ಜನಕ್ಲೆಗ್ ಮಾತಾ ರೀತಿರ್ದಲ ಸೇವೆ ಕೊರೊಂದಿತದು ಮಾತೆನಲ ಮಿತ್ತು ಸಂಘದ ಋಣಭಾರ ಉಂಡು. ಅಮ್ಮೆಂಬಳ ಬಾಳಪೆರ್ನ ಪುದರಡು ಸಭಾಂಗಣ ನಿರ್ಮಿಸಾದುಪ್ಪುನಿ ಶ್ಲಾಘನೀಯ. ದುಂಬುದ ದಿನಕ್ಲೆಡು ಮುಡಿಪು ಜಂಕ್ಷನ್ ಬಾಳಪೆರ್ನ ಪ್ರತಿಮೆ ನಿರ್ಮಾಣಗ ಯೋಜನೆ ರೂಪಿಸಾದನ ಪಡ ತೆರಿಪಾಯರು. ಮಲ್ಪನ ಒಂಜಿ ಸಮಾಜ ಎತ್ತಂದಂಡ ಎಂಕಲ್ನ ಈ 4 ಹೆಣ್ಮ ಗ್ರಾಮಡ್ ಕುಲಾಲ ಸಮಾಜ ಪಂಡನ ತಪ್ಪ ಒಂದು ಇನ್ನು ಒವ್ವೇ ಸಂಘರ್ಷಗ ಒವ್ವೇ ವೈಕಲ ಇಜ್ಜಂದೆ ಮಾತಾ ಪಕ್ಷದಕ್ಲೇನು ಮಾತಾ ಜಾತಿ ಧರ್ಮದಕ್ಲೇನು ಪ್ರೀತಿ ಮಲ್ಪನ ಒಂಜಿ ಸಮಾಜ ಎತ್ತಂದಂಡ ಅವು ಕುಲಾಲ ಸಮಾಜ ಎಂಕಲ್ನ ಐಟ್ಲೆ ಎಂಕಲ್ನ ಕುರುನಾಡ ಮುಡಿಪು ಈ ಪರಿಸರದಕ್ಕಲು ಪಂಡ ತಪ್ಪ ಒಂದು ಐಟ್ ಮೊಂಟೆಪದ ಅನಂಜಿ ಕೂಡ ಈ ಭಾಗದಕ್ಕಲು ಏಳೆನ್ಮ ಗ್ರಾಮದಕ್ಕಲು ಭಾರಿ ಪ್ರೀತಿ ಮಲ್ಪನಂಚಿನ ಒಂಜಿ ವ್ಯಕ್ತಿಲು ಪಂಡ ತಪ್ಪ ಒಂದು ಅಕಲೆ ಗೌರವ ಕೊರಿಯರ್ಲ ಗೌರವ ದೇತೋನಿಯರ್ಲ ಅಕಲ್ಡ ಕಲ್ಪೋಳು ಓ ಭಾಗಡ್ಲ ಓ ಸಂದರ್ಭಡ್ಲ ಅಕಲು ದೊಡ್ಕದು ಬೋತನ ಯಾನು ಕುರುನಾಡದ ಓವೇ ಕಾರ್ಯಕ್ರಮಡ್ಲ ತೂತನ ಎನ್ನ ನೆನಪುಡು ಅಂಚ ಅದುಪನಗ ಯಾನು ಅತೀವ ಪ್ರೀತಿ ಮಲ್ತು ಯಾನು ಬೇತೆ ಬೇತೆ ಕಾರ್ಯಕ್ರಮ ಇತ್ತಿನಲ್ಲ ಎನ್ನಕ್ಕ ಇತ್ತರೆ ಬತ್ತಿನಕ್ಲೆಗೋಸ್ಕರ ಯಾನು ಉಂತದ್ದು ಪೂರ ಕಾರ್ಯಕ್ರಮನ ಬರಕಿದ್ದು ಈ ಕಾರ್ಯಕ್ರಮ ಉಂತೋಡು ಬಂದ ನಿರ್ಧಾರ ಮಲ್ತದೆ ಯಾನು ಉಂತದೆ ನಿಕ್ಲೆ ಮಾತಾ ಹಿರಾರ ಸ್ವಾಗತ ಎನ್ನ ಹೆಂಗೆ ಕೋರ್ನ ಅವಕಾಶಕ್ಕೆ ಧನ್ಯವಾದ. ಒಟ್ಟಡು ಪನೋಡು ನಂಡ ರಾಜಾರಾಮ್ ಭಟ್ರು ಈ ಬ್ಯಾಂಕ್ ಭಾರಿ ಆತು ವರ್ಷದಿಂದ ಇತ್ತುಂಡಲ್ಲ ಈ ಬ್ಯಾಂಕ್ನ ಮಾತಾ ಜಾತಿ ಧರ್ಮದಕ್ಲೆಗೆ ಈ ಭಾಗದ ಮಾತಾ ರೈತರ್ನಕ್ಲೆ ಈ ಮಾತಾ ಕಷ್ಟದಕ್ಲೆಗೆ ಒಂಜಿ ಸಹಕಾರ ಕೊರ್ಪುನಂಚಿನ ಬ್ಯಾಂಕ್ ಇತ್ತಿತ್ತಂಡ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ ನೆತ್ತ ಪೂರ ಋಣಭಾರ ಈ ಭಾಗದ ಪೂರ ಋಣಭಾರ ಇತ್ತಂದಂಡ ಅವು ರಾಜಾರಾಮ್ ಭಟ್ರಿಗೆ ಇನ್ನು ಭಾರಿ ಶೋಕದ ಒಂಜಿ ಕಟ್ಟಾಡ ಮಲ್ತದೆ ಮಾತ ಎಂಕಲ್ ಬ್ಯಾಂಕ್ ಬರ್ಪುಣಿ ಅಪರೂಪಕ್ಕೆ ಒಂಜಿ ದಿನ ಬತ್ತಂದ ಅಂಡಲ್ಲ ಎಂಕಲ್ ಒಂಜಿ ಫೋನ್ ಮಲ್ತು ಪಂಡ ಬಟ್ರೆ ಒಂಜಿ ಲೋನ್ ಮಲ್ತು ಕೊರಡು ಎಂಚ ಅಂಡಲ್ಲ ಪಂಡ ಇಜ್ಜಿ ಮರೆ ಅವು ಕೊರ್ರೆ ಆಪ ಜವ ಅದನ್ನೆಲ್ಲ ದುಂಬು ಬತ್ತು ಲೆತ್ತದಾಕ್ಲೇನು ದುಂಬು ಲೆತ್ತದ ಬತ್ತು ಕೊರ್ಪುನಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ಪನಂಚಿನ ರಾಜಾರಾಮ್ ಭಟ್ರೆ ಈ ಬ್ಯಾಂಕ್ನ ಎಡ್ಡೆ ರೀತಿ ನಡಪಾಲೆ ಈ ಭಾಗದ ಮಾತ ಜಾತಿ ಧರ್ಮದಕ್ಲೆ ಮಾತ ಪಕ್ಷದಕ್ಲೆಗಿಲ್ಲ ಮಾತ ಧರ್ಮದಕ್ಲೆಗಿಲ್ಲ ಇನ್ನು ಸಹಕಾರಿ ದುರಿಣೆ ಅದಿತ್ತದು ಇರ್ನ ಏತು ದಿನ ಮಟ್ಟ ಅವಧಿ ಉಂಡ ಆತ ದಿನ ಮಟ್ಟ ಈ ಬ್ಯಾಂಕದ ಗೌರವ ಚ್ಯುತಿ ಬರನ ರೀತಿ ನಡಪಡಾದ ಎಂಕ್ಲೆ ಪಾತ ಗೌರವ ಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತನ ರಾಜಾರಾಮ್ ಭಟ್ರೆ ಪೊರ್ಲು ನಡಪಾಲೆ ಇರ್ನ ಆಯುಷ್ಯ ಪೂರ್ಣ ನೆಟ್ಟು ಎಡ್ಡೆ ನಡಪಡಾದು ಕೀರ್ತಿ ಕೊನಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಪಂಡೊಂದು. ಗುರ್ಕಾವ್ನ ವಯಸ್ಸಿನ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಟಿ.ಜಿ. ರಾಜಾರಾಮ್ ಭಟ್ ಅಮ್ಮೆಂಬಳ ಬಾಳಪೆರು ದೇಶಗೂ ಕೊರ್ನ ಸೇವೆ ಎಲ್ಲಿ ಆತು 1947 ಸ್ವಾತಂತ್ರ್ಯದ ಸವಿ ನೆಂಪುಗಾದು ಮುಡಿಪುಡು ಶಾಲೆ ನಿರ್ಮಿಸಾದು ಶಿಕ್ಷಣಗೂ ಪ್ರೋತ್ಸಾಹ ಕೊರಿಯರು ಬಡಬೆರಗು ಧ್ವನಿಯಾದು ತುಳಿತಗೊಳಗಾಯಿನ ಜನಕ್ಲೆನ ಬೆರೆಬೊಟ್ಟುನ ಬೇಲ ಮಲ್ತಿನ ಅರೆನ ಪುದರನು
ಶಾಶ್ವತವಾದ ದೀಪನ ನಿಟ್ಟಿಟ್ಟು ಸಭಾಂಗಣ ನಿರ್ಮಿಸಾದನ ಪಂಡ ತೆರಿಪಾಯರು. ಎಲ್ಲ ಈ 2 ಗ್ರಾಮಗಳು ಎಲ್ಲ ಮನೆಯೂ ಕೂಡ ಸಹಕಾರ ಸಂಘ ಸೇವೆ ಮಾಡೋರು ಕೂಡ ನಮಗೆ ಆ ಸಮಾಧಾನ ಖುಷಿ ಸಿಗಲಿಲ್ಲ. ಅದು ಇವತ್ತು ಖುಷಿ ಸಿಕ್ಕಿದೆ. ಅಮ್ಮೆಮ್ಮಳ ಬಾಳಪುರ ಹೆಸರಿನ ಸಭಾಭವನ ಉದ್ಘಾಟನೆ ಆಯ್ತಲ್ಲ, ಅದು ಖುಷಿ ಕೊಟ್ಟಿದೆ. ಅದು ಎಲ್ಲರ ಸಮ್ಮುಖದಲ್ಲಿ ಯಾರಲ್ಲಿ ಸಭೆಗೆ ಭಾಗವಹಿಸಬೇಕಾಗಿತ್ತೋ ಅವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸೋರು ಪೂರ ಅಮ್ಮೆಮ್ಮಳ ಬಾಳಪ್ಪರ ಹೆಸರು ಗೊತ್ತಿದ್ದವರು, ಅದು ವಿಶೇಷ. ಈ ಕೆಲವೆಲ್ಲ ನಮ್ಮ ಸಭೆಗೆ ಹೋಗ್ತೇವೆ, ಯಾರನ್ನು ಗೊತ್ತಿರೋದಿಲ್ಲ, ಅವ್ರಿಗೆ ಭಾಷಣ ಮಾಡ್ತೇವೆ, ಹತ್ತಿಗೆ ಅವು ಜನ ಅಂತ ಕೇಳ್ತೇವೆ, ಒಂದು ಭಾಷಣ ತಯಾರು ಮಾಡಿ ಹೇಳ್ತೇವೆ. ಇದು ಹಾಗಲ್ಲ. ಈ ಗ್ರಾಮದ ಪ್ರತಿ ಮನೆಗೂ ಬಾಳಪ್ಪ ಯಾರಂತ ಗೊತ್ತು. ತೇಜಸ್ವಿ ಗೊತ್ತಿಲ್ಲ, ತೇಜಸ್ವಿ ನಾಳಿನ ಮತ್ತೆ ಗೊತ್ತಾಗ್ತದೆ. ಆರ ಮುಪ್ಪುಳ್ಳಿಗೆ, ತೇಜಸ್ವಿಗೆ, ವಕೀಲರಿಗೆ ಅಂತ ಪ್ರಚಾರ ಆಗ್ತದೆ. ಆದರೆ ಅಮ್ಮೆಮ್ಮಳ ಬಾಳಪ್ಪರು ಈ ಮಾಗಣೆ ಅವ್ರ ಮನೆ ಮಾತು ಯಾವನೊಬ್ಬ ಹುಡುಗನಿಗೆ ಕೂಡ ಅದು ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಇನ್ನು ಮುಂದೆ ಸಾಕಂಗೆ ಬಂದವರಿಗೆ, ಹೊಸ ಹುಡುಗ ಇನ್ನೂ 11 ಜನರೇಷನ್ ಆದ ಮೇಲೆ ಅವ್ರ ಹೆಸರು ಯಾರಿಂದು ಅಂತ ಕೇಳ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಜ್ಯ ಕುಲಾಲ ಕುಂಬಾರನ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಸುಕುಮಾರ್ ಬಂಟ್ವಾಳ್ ಬೊಕ್ಕ ಪದ್ಮನಾಭ ನರಿಂಗಾನ ಮೊಕ್ಲೆಗೆ ಮಾನಾದಿಗೆ ಮಲ್ತೇರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲೋಲಾಕ್ಷಿ, ಸದಸ್ಯರು ಗೋಪಾಲ್ ಬಂಗೇರ ಮಿತ್ತಕೋಡಿ, ಉದ್ಯಮಿ ಅನಿಲ್ ದಾಸ್, ಉಳ್ಳಾಲ ಕ್ಷೇತ್ರ ಅಧ್ಯಕ್ಷರು ನವೀನ್ ಕುಲಾಲ್, ಯನಪೋಯ ಆಸ್ಪತ್ರೆದ ಶಿಬಿರ ಸಂಯೋಜಕರು ಅಬ್ದುಲ್ ರಜಾಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಯಂತ್ ಸಂಕೊಳಿಗೆ ಸಭೆ ಸ್ಥಾರಿಗೆ ಮಂತೇರು. ಹೇಮಚಂದ್ರ ಕೈರಂಗಳ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಿಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಗೆಲುವಿನ ಗುಟ್ಟು ಪಂಪಿನ ಶೀರ್ಷಿಕೆಯನ್ನು ದೀವೊಂದು ವ್ಯಕ್ತಿತ್ವ ವಿಕಸನ ನಾಯಕತ್ವ ತರಬೇತಿ ಶಿಬಿರನು ಬಾಲಕೃಷ್ಣ ಮಂದಿರದ ಸಭಾಭವನಡು ಐತಾರ ಕಾಂಡೆಡ್ದು ಬಯ್ಯಮುಟ್ಟ ನಡಪಾಯಿರು. ಗೆಲುವಿನ ಗುಟ್ಟು ಶೀರ್ಷಿಕೆ ದಡಿಟ್ಟು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ವ್ಯಕ್ತಿತ್ವ ವಿಕಸನ ನಾಯಕತ್ವ ತರಬೇತಿ ಶಿಬಿರ ಐತಾರ್ ನಡೆತಂಡು. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ನಿರ್ದೇಶಕರು ಕೆಟಿ ಸುವರ್ಣ ತರಬೇತಿ ಶಿಬಿರನ್ನು ಉದಿಪನ ಮಲ್ತದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿದರು. ಶಕ್ತಿ ಶ್ರೀಕೃಷ್ಣನ ಈ ಒಂದು ಬಾಲಕೃಷ್ಣ ಮಂದಿರಡು ಇನ್ನಿತಾದ ದಿನ ವ್ಯಕ್ತಿತ್ವ ವಿಕಾಸನ ಮತ್ತು ನಾಯಕತ್ವ ಶಿಬಿರ ಸತೀಶ್ ಕುಮಾರ್ ನೇತೃತ್ವಗಳು ಅಂಜನೆ ತಂಡದ ಮಾತ್ರ ಸೇರಿದು ಬಾರಿ 8 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ವ್ಯಕ್ತಿತ್ವ ಶಿಬಿರ ಮಾತನಾಡಿಕೊಳ್ಳಾಗುವುದು ಆಟ ಶಿಕಾರಿಪುರ ಕೃಷ್ಣಮೂರ್ತಿಯನ್ನ ಅವೊಂಜಿ ಅಭೂತಪೂರ್ವ ಪೈನಂಚಿನ ಆ ಒಂದು ಕಾರ್ಯಕ್ರಮ ಅವರು ಏರಿಗಳ ತಿಕ್ಕಾದ ದಯಗೊಂಡ ಬಾರಿ 8 ಕಾರ್ಯಕ್ರಮ ಮಾಡೋದು ಮಾತೆಲ್ಲ ಪಣಂದುಬೇಕು. ಇಂಚಿನ ಕಾರ್ಯಕ್ರಮ ಇನಿ ನಿಖಿಲಂಜಿ ತಂಡ ಸ್ವಲ್ಪ ಕೇಳಿಯರೆ ಬಹುಶಃ ನಿಖಿಲ ಕುಳ್ಳುಡ ಲಕ್ಕಾಯದ ಬಂಡೆ ದಯಗೊಂಡ ಅಂಚಿನ ಆ ಸಂಭಾಷಣೆ ಆ ವಿವರಣೆ ಬಾರಿ ಎಡ್ಡೆ ಆಗುವುದು ನನ್ನ ತುಂಬುಗಳ ಮುಲ್ಪ ನಮ್ಮ ಉಳ್ಳಾಲ ಬಾಗಡೆ ಮಲ್ಪ ಹಾವಳಿ ಮಲ್ಪುಗ. ರಾಷ್ಟ್ರೀಯ ಮಟ್ಟದ ಪ್ರಶಿಕ್ಷಣ ತರಬೇತುದಾರರು ಶಿಕಾರಿಪುರ ಕೃಷ್ಣಮೂರ್ತಿ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆದಿದ್ದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಕಸ್ತೂರಿ ಪಂಜಾ ಗುರ್ಕಾರ್ಮೆದ ಪಾತೆರ ಪಂಡೇರು. ಶಿಬಿರ ಯಾಕೆ ಬೇಕು ಅಥವಾ ಶಿಬಿರಾರ್ಥಿಯಾಗಿ ನಾವು ಯಾಕೆ ಭಾಗವಹಿಸಬೇಕು, ನಮ್ಗೆ ಏನು ತಿಳಿದಿಲ್ವಾ? ನಾವು ಇಷ್ಟ ತನಕ ನಮ್ಮ ಮನೆಯವರು ನಮ್ಮ ತಂದೆ ತಾಯಿ ಇಷ್ಟ ತನಕ ನಮ್ಮನ್ನ ದೊಡ್ಡವರನ್ನಾಗಿ ಮಾಡಿದ್ದಾರೆ, ಶಿಕ್ಷಣಗಳನ್ನ ಕೊಡಿಸಿದ್ದಾರೆ, ಬೇರೆ ಬೇರೆ ರಂಗಗಳಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಶಿಕ್ಷಣ ಬೇಕೆಂಬ ಮನಸ್ಸಿನಲ್ಲಿ ನಮ್ಮ ಭಾವನೆಗಳು ಮೂಡಿರಬಹುದು. ಅದರ ನಿರಂತರ ಕಲಿಕೆ ಎಂಬುದು ನಿರಂತರ. ವಿಶ್ವವಿದ್ಯಾಲಯದಲ್ಲಿ ಇಂತಿಷ್ಟು ವರ್ಷಕ್ಕೆ ಅಂತ ನಮಗೆ ಸೀಮಿತವಾದ ಶಿಕ್ಷಣ ಇದೆ. ರಾಜಕೀಯ
ಹೋಗ್ಲಿಕ್ಕೆ ನಮಗೆ ಅಂದ್ರೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಇವತ್ತು ಈ ಶಿಬಿರ ಪ್ರೇರಣಾದಾಯಕವಾಗಿ ಇರುತ್ತೆ ಅಂತ ನನ್ನ ಭಾವನೆ. ನಾವೆಲ್ಲರೂ ಕೂಡ ಸಾಯಂಕಾಲ ಎಷ್ಟು ಗಂಟೆ ತನಕ ಇರುತ್ತೆ ಅಷ್ಟು ಗಂಟೆ ತನಕ ಕೂಡ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕು. ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ, ನಾಯಕತ್ವವನ್ನ ಸಾಮಾಜಿಕವಾಗಿ ಇರ್ಬೋದು ಅಥವಾ ಬೇರೆ ಬೇರೆ ರಂಗಗಳಲ್ಲಿ ನಾಯಕತ್ವ ಗುಣವನ್ನ ಬೆಳೆಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪುಷ್ಪರಾಜ್ ಕುಂಪಲ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಅಧ್ಯಕ್ಷರು ಗಣೇಶ್ ಅಂಜನ್, ಮಹಿಳಾ ಸಮಿತಿಯ ಅಧ್ಯಕ್ಷರು ಮಮತಾ ಸತೀಶ್, ಮಂದಿರದ ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಕುಂಪಲ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರಾಸ್ತಾವಿಕವಾದ ಪಾತಿರಿಯರು. ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಾನು ಮತ್ತು ಕಸ್ತೂರಿ ಜಿಲ್ಲಾ ಪಂಚಾಯತ್ನಲ್ಲಿದ್ದೆವು. ಬೇರೆ ಬೇರೆ ನಮಗೆ ಅನಿಸೋದು ಯಡಿಯೂರಪ್ಪನಂತಹ ಹಿರಿಯರಿಗೆ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಿಗೆ ಈ ದೇಶದ ರಾಜ್ಯ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಮತ್ತು ಸಮಾಜದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮತ್ತು ಧಾರ್ಮಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವರ ಜೀವನದ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಯಾವ ರೀತಿ ತಗೊಂಡು ಹೋಗ್ಬೋದು. ನಾವು ಮನೆಯಲ್ಲಿ ಕೂಡ ನಮ್ಮ ಮನೆಯ ದಿನಚರಿಗಳನ್ನು ಮತ್ತು ಮನೆಯ ವ್ಯವಸ್ಥೆಗಳನ್ನು ಸಾಂಸಾರಿಕ ಜೀವನವನ್ನು ಯಾವ ರೀತಿ ತಗೊಂಡು ಹೋಗ್ಬೋದು, ಸಮಾಜದಲ್ಲಿ ಮಕ್ಕಳ ಪಾತ್ರವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಬಹುದು. ಎಲ್ಲ ರೀತಿಯ ಆಯಾಮಗಳನ್ನು ಎದುರಿಟ್ಟುಕೊಂಡು ಮಾರ್ಗದರ್ಶನ ಮಾಡುತ್ತಾ ಶಿಕ್ಷಣವನ್ನು ನೀಡಿರುವಂಥ ನಮ್ಮ ಅತ್ಯಂತ ಪ್ರೀತಿಯ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೇಳಲಿಕ್ಕೆ ಪ್ರಥಮವಾಗಿ ನಮಗೆ ಅತ್ಯಂತ ಸಂತೋಷ ಆಗ್ತದೆ. ಆಡಳಿತ ಮಂಡಳಿ ಸದಸ್ಯರು ವೆಂಕಟೇಶ್ ಕುಂಪಲ ಸಭೆ ನೆತ್ಕೊಂಡರು, ಪ್ರವೀಣೇಶ್ ಕುಂಪಲ ಸಭೆ ಸ್ಥಾರಿಕೆ ಮಲ್ತೇರು, ಆನಂದ್ ಎನ್ ಕುಂಪಲ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ತಲಪಾಡಿ ದೇವಿಪುರದ ಅಮೃತ ಮಹೋತ್ಸವದ ಸಂಭ್ರಮನ ಆಚರಿಸ ಒಂದು ಪುನಃ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಸರಣಿ ಕಾರ್ಯಕ್ರಮವಾದ ಉರ್ವ ಸ್ಟೋರ್ ಶ್ರೀಶ ಸೌಹಾರ್ದ ಕೋಆಪರೇಟಿವ್ ಸಂಸ್ಥೆದ ಒಟ್ಟು ಸೇರಿಗೆಡು ಮಂಗಳದೇವಿ ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರದ ಸಹಕಾರಡು ಏನಪ್ಪಯ್ಯ ಬೊಕ್ಕ KMC ಆಸ್ಪತ್ರೆದಕ್ಕಲ ಸಹಭಾಗಿತ್ವಡು ಉಚಿತ ಆರೋಗ್ಯ ತಪಾಸಣೆ, ಕಣ್ಣು ಪರೀಕ್ಷೆ, ದಂತ ಪರೀಕ್ಷಾ ಶಿಬಿರನು ಶ್ರೀ ದುರ್ಗಾ ಧ್ಯಾನ ಮಂದಿರಡು ಐತರ ಕಾಂಡೆ ನಡಪಾಯರು. ಅಮೃತ ಮಹೋತ್ಸವದ ಸಂಭ್ರಮನು ವರ್ಷ ಪೂರ್ತಿ ಸರಣಿ ಕಾರ್ಯಕ್ರಮಡು ಆಚರಿಸಾವೊಂದು ಪುನಃ ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಸರಣಿ ಕಾರ್ಯಕ್ರಮವಾದ ಉಚಿತ ಆರೋಗ್ಯ ತಪಾಸಣೆ ಬೊಕ್ಕ ದಂತ ಚಿಕಿತ್ಸಾ ಶಿಬಿರನು ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಧ್ಯಾನ ಮಂದಿರಡು ಐತಾರ ನಡಪಾಯರು. ಉರ್ವ ಸ್ಟೋರ್ಡು ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ಶ್ರೀಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸಹಕಾರಡು ಶ್ರೀ ಸತ್ಯ ಸಾಯಿಬಾಬಾ ವಿಕಾಸ ಕೇಂದ್ರದ ಒಟ್ಟು ಸೇರಿಗೆಡು ಕುಡ್ಲ KMC ಆಸ್ಪತ್ರೆ ಬೊಕ್ಕ ದೇರಳಕಟ್ಟೆ ಎನಪೋಯ ದಂತ ಆಸ್ಪತ್ರೆದ ಸಹಯೋಗದ ಅಟನೆ ಮಲ್ತಿನ ಈ ಶಿಬಿರನ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ ತುಡರ್ ಬೆಳಗಾದ ಉದಿಪನ ಮಲ್ತೆರು. ತಲಪಾಡಿದ ಅಪ್ಪನ ಸಾನ್ನಿಧ್ಯಡು ಬುಲೆಯಿನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ಇತ್ತೆ 75ನೇ ವರ್ಷದ ಸಂಭ್ರಮಡು ದುಂಬರಿಯೊಂದು ಆರೋಗ್ಯ ಸೇವೆದಂಚಿನ ಎಡ್ಡೆ ಬೇಲೆನು ಮಲ್ತೊಂದುಲ್ಲಿರ್ಪಣದು ಆಶೀರ್ವಚನದ ಪಾತ್ರ ಪಂಡೇರು. ಪುರಾಣಿ ದೈನರ್ಪಂಚಿತ್ನ ಕಾರ್ಯಕ್ರಮ ಕಷ್ಟೋಳಿತ್ನ ಹಾಕ್ಲಿಗೆ ಒಣಸುಗೊರ್ಪಳ ಕಾರ್ಯಕ್ರಮ ಐತೊಟ್ಟಿಗೆ ಆರೋಗ್ಯದ ಕೊರತೆ ಹಾಕ್ಲಿಗೆ ವೈದ್ಯಕೀಯ ಶಿಬಿರ ಮರ್ಮಚಿತ್ನ ಕಾರ್ಯಕ್ರಮ ಮಾತ ಬೀವೊಂದಿರು ಇತ್ತೆ ಪರಿಸ್ಥಿತಿ ಹಾಕಿನಾಗ ಮೆಡಿಕಲ್ಗೆ ಹೋದ್ರಮ ಮರ್ದು ಪತ್ತೊಂದು ಬತ್ತಿದಿತ್ವ ಶುಗರ್ ದೇಕ BP ದೇಕ ಐನೆ ಪರಿಸ್ಥಿತಿ ಓಡಿ ಮಟ್ಟೊಂಡಕ್ಕೆ ಮಾತ್ರ ಇಲ್ಲಡಿತ್ತೇನೆ ತಿನ್ಪುಣಂಚಿತ್ನ ಪರಿಸ್ಥಿತಿ ಆತ ಪುರುಸೊತ್ತು ನಂಗೆ ಈ ಅನಾರೋಗ್ಯತ್ನ ಹಾಕ್ಲಿ ಕೊರತೆ ಉಂಟು ಅಂಚಿತ್ನ ಪುರ್ತುಡು ನಂಗೆ ಏನಪ್ಪ ಆಸ್ಪತ್ರೆಗ ಅತ್ತಂದ KMC ಆಸ್ಪತ್ರೆಗ ನಮ್ಮ ಕಣ್ಣದ ಆಸ್ಪತ್ರೆಗ ಪೋರೆ ನಂಗೆ ಏರಿಗಳ ಪುರುಸೊತ್ತಿಂಚಿ ನಮ್ಮ ಇಲ್ಲ ಬಾಕಲಿಗೆ ಈ ಮಾತ 2-3 ಸಂಸ್ಥೆದ ಹಾಕಲು ನಮ್ಮ ಸಂಘದ ಹಾಕಲು ಮುಖಾಂತರವಾದ ಇಲ್ಲ ಬಾಕಲಿಗೆ ಕೊಣತದ್ದು ಕಾರ ಮುದಲ್ದೆ ನಂಗೊಂಜಿ ಆ ವ್ಯವಸ್ಥೆನೇ ಮಲ್ತು ಕೊಡ್ತೀರಿ. ಅದೇ ಮಸ್ತ್ ಧನ್ಯವಾದ. ಯಾಕೆನಾಗ ಮಸ್ತ್ ಖುಷಿ ಆಪು ಎಂಕುಲ್ಲ ಮನವನ್ನೆಲ್ಲ ಎಂಕಲ್ನ ಈ ಕಟ್ಟಡ ನಿರ್ಮಾಣ ಮಲ್ಪನಾಗ ಈ ಕಲ್ಪನೆ ಎಂದು ಇತ್ತು ಅದಕ್ಕೇನಾಗ ದುಡ್ಡು ಮಲ್ಪನ ಜಿತ್ನ ಕಲ್ಪನೆ ಈ ವ್ಯವಸ್ಥೆ ಆತ್ಮನೇ ಆಗ್ತದೆ ನಿಖಿಲ್ ನನ್ನ ಜಿತ್ನ ಸಜ್ಜನರಿಗೆ ಒಂದು ಉಪಯೋಗ ಆವಡು
ಉಪಯೋಗ ಅಂಡ ಅವಳ ಐತ ಪ್ರಯಕಲಿಗಳ ಬಂಗಾರನ್ನೆಗಳ ಆ ಮೋಕ್ಷವು ಸಾಧ್ಯ ಆಪಂಜಿತ್ನ ವಿಚಾರ ಇಂಗ್ಲ ಕಲ್ಪನಾ ಮತ್ನ ಇನಿ ಸಾರ್ಥಕ ಅನ್ಕೋದಿಂದ ಲೇಸ್ತ ಗುರ್ಕಾರ್ನ ವಯಸ್ಸೊಂದು ಪಾತೆರ್ನ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರು ಸುರೇಶ್ ಬೈಂದೂರು ಭಗವಾನ್ ಬಾಬೆರ್ ಮಾನವ ಸೇವೆನೆ ಮಾಧವ ಸೇವೆ ಪಂಡದು ಪಂತೆರು ಅವೇ ರೀತಿಡು ತಂಕ್ಲು ಆರೋಗ್ಯ ಸೇವೆ ದಂಚಿನ ಶಿಬಿರನು ಅವಲವಲು ಮಲ್ತೊಂದುಲ್ಲ ಇನಿ 75ನೇ ವರ್ಷದ ಸಾಧನೆ ಮಲ್ತಿನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದಕ್ಲು ಮೂಲು ಶಿಬಿರ ನಡಪಾಯರೆ ಅವಕಾಶ ಮಲ್ತು ಕೊಡ್ತೇರು ಪಂಡ ತೆರೆಪಾಯರು ಒಂದು ಸಂಸ್ಥೆ 75 ವರ್ಷ ಬೆಳೆದು ಬರಬೇಕಿದ್ರೆ ಅವರ ಕಾರ್ಯವೈಖರಿ ಹೇಗೆ ಇರ್ತದೆ ಅಂತ ತಿಳ್ಕೊಂಡು ಅದು ಗೊತ್ತಾಗ್ತದೆ. ನಿನ್ನೆ ರಾತ್ರಿಯಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಕ್ಷಗಾನ ನಡೀತಾ ಇತ್ತು. ನನಗೆ ಅದನ್ನು ಕಳಿಸಿದ್ರು, ಆಹ್ವಾನ ಕೊಟ್ಟಿದ್ರು, ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಇಲ್ಲಿ ಬರುವಾಗಲೇ ಅದರ ವ್ಯವಸ್ಥೆ ಎಲ್ಲ ಹೇಗಿತ್ತು ಅಂತ ಗೊತ್ತಾಯಿತು. ಹಾಗೆ ಒಂದು 75 ವರ್ಷ ಒಂದು ಸಂಘ ಸಂಸ್ಥೆ ನಡ್ಕೊಂಡು ಬರಬೇಕಿದ್ರೆ ಅವರ ಕಾರ್ಯವೈಖರಿ ಹಾಗೆ ಇರುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಹಾಗೆ ಇವತ್ತು ದಿವಸ ನಮಗೆ ಇಲ್ಲಿ ಈ ಒಂದು ವೈದ್ಯಕೀಯ ಶಿಬಿರ ಹಾಗೂ ದಂತ ಶಿಬಿರವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಭಗವಾನ್ ಬಾಬರ್ ಅವರು ಮಾನವ ಸೇವೆ ಮಾಧವ ಸೇವೆ ಎಂಬ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಸೇವಾ ಸಂಸ್ಥೆಯಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅವರದ್ದು ಫ್ರೀ ಹಾಸ್ಪಿಟಲ್ ಇದೆ, ನಿಮಗೆ ಗೊತ್ತು ಇರ್ಬೋದು. ಪುಟ್ಟಪರ್ತಿಯಲ್ಲಿ ಹಾಗೂ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಫ್ರೀ ಉಚಿತ, ಅಲ್ಲಿ ಬಿಲ್ ಕೌಂಟ್ರೇ ಇಲ್ಲ, ಆ ರೀತಿಯ ಒಂದು ಸೇವೆ ನಡೀತದೆ. ಅದು ಅಲ್ಲದೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೋಗಿ ಜನರ ಸೇವೆ ಮಾಡಬೇಕು, ಬಡಬಗ್ಗರ ದೀನದಲಿತರ ಸೇವೆ ಮಾಡಬೇಕಂತ ಹೇಳ್ಕೊಂಡು ಈ ಕ್ಯಾಂಪ್ ಮಾಡಬೇಕಂತ ಪ್ರತಿ ತಿಂಗಳಿನಲ್ಲಿ ಅಥವಾ ಪ್ರತಿ ವಾರದಲ್ಲಿ ಮಾಡ್ತಾರೆ. ಅಂತೂ ನಾವು ಒಂದು ತಿಂಗಳಿನಲ್ಲಿ ಒಂದು ಕ್ಯಾಂಪ್ ಮಾಡುವಂಥದ್ದು ನಾನು ಸತ್ಯಸಾಯಿ ಸೇವಾ ಬಾಲ ವಿಕಾಸ ಇಂದಿನಿಂದ ಮಾಡ್ತಾ ಇದ್ದೇನೆ. ಹಾಗೂ ಸತ್ಯಸಾಯಿ ಸೇವಾ ಸಂಸ್ಥೆಯಿಂದ ಸಹ ಒಂದೊಂದು ಕ್ಯಾಂಪನ್ನು ನಾವು ಪ್ರತಿ ತಿಂಗಳಿನಲ್ಲಿ ಮಾಡ್ತಾ ಇದ್ದೇವೆ. ಹಳ್ಳಿ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾಜಿ ಆಡಳಿತ ಮೊಕ್ತೇಸರರು ರಾಮ್ ಮನೋಹರ್ ರೈ, ಇಟ್ಟದ ಆಡಳಿತ ಮೊಕ್ತೇಸರರು ಡಾಕ್ಟರ್ ಮೋಹನ್ ದಾಸ್ ರೈ, ಕೆಎಂಸಿ ಆಸ್ಪತ್ರೆದ ಕಣ್ಣದ ತಜ್ಞರು ಡಾಕ್ಟರ್ ರಿಯಾ, ಡಾಕ್ಟರ್ ಮಾಧವ್ ಅಗರ್ವಾಲ್, ಎನಪೊಯ್ಯ ದಂತ ಆಸ್ಪತ್ರೆದ ಡಾಕ್ಟರ್ ಅಪೂರ್ವ, ಪಿಆರ್ಒ ಭರತ್ ಕುಮಾರ್, ಸ್ಥಳೀಯ ಪ್ರಮುಖರು ವಿಜಯೇಂದ್ರಯ್ಯನ್, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದು ದೇಸ್ಟ್ ಪಾಲ್ಪಡೆದಿದ್ದರು. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘದ ಅಧ್ಯಕ್ಷರು ರಮೇಶ್ ಆಳ್ವಾ ಪ್ರಾಸ್ತಾವಿಕ ಪಾತ್ರ ಪಂಡರು. ಕಾರ್ಯದರ್ಶಿ ಬಾಲಕೃಷ್ಣ ಬಜಂಗ್ರೆ ಸಭೆ ನೆತ್ಕೊಂದು ಸಭೆ ಸುಧಾರಿಕೆ ಮಲ್ತೇರು. ಅವರದು ಬೊಕ್ಕ ಕುಡ್ಲ ಕೆಎಂಸಿ ಆಸ್ಪತ್ರೆದ ತಜ್ಞ ವೈದ್ಯರು ಚರ್ಮ, ಎಲುಬು, ಕಣ್ಣು, ಕೆಬಿ, ಮೂಂಕು ಇಂಚ ಬೇತೆ ಬೇತೆ ವಿಭಾಗಡು ಆರೋಗ್ಯ ತಪಾಸಣೆ ನಡಪಾಯಿರು. ದೇರಳಕಟ್ಟೆ ಎನಪೊಯ್ಯ ದಂತ ಆಸ್ಪತ್ರೆದಕ್ಲು ಕೂಲಿದ ಚಿಕಿತ್ಸಾ ಶಿಬಿರ ನಡಪಾಯಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಚೇತನ ನಗರ ನವಚೇತನ ಫ್ರೆಂಡ್ಸ್ ಕ್ಲಬ್ದ ವತಿರ್ದು ಏನಪ್ಪಯ್ಯ ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ್ಕ ಅಭಿವೃದ್ಧಿ ಕೇಂದ್ರದ ಸಹಕಾರಡು ಉಚಿತ ದಂತ ವೈದ್ಯಕೀಯ ಶಿಬಿರ ಬೊಕ್ಕ ಕಣ್ಣು ಪರೀಕ್ಷೆ ಆರೋಗ್ಯ ಶಿಬಿರನು ಐತರ ಕಾಂಡೆ ನವಚೇತನ ಫ್ರೆಂಡ್ಸ್ ಕ್ಲಬ್ದ ವಟಾರುಡು ನಡಪಾಯರು. ಕುಂಪಲ ಚೇತನ ನಗರದ ನವಚೇತನ ಫ್ರೆಂಡ್ಸ್ ಕ್ಲಬ್ ಮುತಾಲಿಕೆಡು ದೇರಳಕಟ್ಟೆ ಎನಪೋಯ ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ್ಕ ಅಭಿವೃದ್ಧಿ ಕೇಂದ್ರದ ಸಹಭಾಗಿತ್ವಡು ಅಟನೆ ಮಲ್ತಿನ ಆರೋಗ್ಯ ಶಿಬಿರನು ಕಾಂಗ್ರೆಸ್ ಮುಖಂಡರು ಸುರೇಶ್ ಭಟ್ನಗರ ತುಡರ್ ಬೆಳಗಾದ ಉದಿಪನ ಮಲ್ತದು. ಆರೋಗ್ಯ ತಪಾಸಣೆ ಕಣ್ಣು ಕೂಲಿ ಪರೀಕ್ಷೆದ ಈ ಶಿಬಿರ ಪರಿಸರದ ಜನಕ್ಲಿಗೆ ಪ್ರಯೋಜನ ಆವಡ್ ಪಣದ ಹಾರೈಸೇರು. ನವಚೇತನ ಫ್ರೆಂಡ್ಸ್ ಕ್ಲಬ್ ಕುಂಪಲ ಇದರ ಒಳ್ಳೆಯ ಸಾರ್ವಜನಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗ್ರಾಮೀಣ ಆರೋಗ್ಯ ರಕ್ಷಣಾ ಅಭಿವೃದ್ಧಿ ಕೇಂದ್ರ ಮತ್ತು ಏನಪಾಯ ವಿಶ್ವವಿದ್ಯಾನಿಲಯ ದೇರ್ಲಕಟ್ಟೆ ಇದರ ಒಂದು ಸಹಯೋಗದಲ್ಲಿ ಇವತ್ತು ಕುಂಪಲ ಪರಿಸರದ ಜನರಿಗೆ ಉಚಿತ ವೈದ್ಯಕೀಯ ಶಿಬಿರ, ದಂತ ಚಿಕಿತ್ಸೆ ಮತ್ತು ಕಣ್ಣಿನ ಚಿಕಿತ್ಸೆ, ಕನ್ನಡಕ, ಈ ರೀತಿಯ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ನಮ್ಮ ನವಚೇತನ ಫ್ರೆಂಡ್ಸ್ ಕುಂಪಲ ಇವರು ಏನಪ್ಪಯ್ಯ ಹಾಗೂ ಗ್ರಾಮೀಣ ಆರೋಗ್ಯ ಇಲಾಖೆಯ
ಸಹಭಾಗಿತ್ವದಲ್ಲಿ ಇವತ್ತು ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ನಿಜವಾಗಿಯೂ ಒಳ್ಳೆಯ ಕೆಲಸ. ಇದೊಂದು ಸಾರ್ವಜನಿಕರು ಮೆಚ್ಚುವಂಥ ಕೆಲಸ, ದೇವರು ಮೆಚ್ಚುವಂಥ ಒಂದು ಒಳ್ಳೆಯ ಕೆಲಸವನ್ನು ನವಚೇತನ ಕ್ಲಬ್ ಅವರು ನಮ್ಮ ಪರಿಸರಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಇವತ್ತು ನಮ್ಮ ಏನಪ್ಪಯ್ಯ ಹಾಗೂ ಗ್ರಾಮೀಣ ಆರೋಗ್ಯ ಇಲಾಖೆಯ ವಿವಿಧ ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರಿಗೂ ನನ್ನ ವೈಯಕ್ತಿಕ ಹಾಗೂ ನವಚೇತನ ಕ್ಲಬ್ನಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಲ್ಲಬಿನ್ನರಾದ ಪಾಲ್ಪಡೆಯಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ನವಚೇತನ ಫ್ರೆಂಡ್ಸ್ ಕ್ಲಬ್ದ ಸಾಮಾಜಿಕ ಕಳಕಳಿ ಆರೋಗ್ಯ ಸೇವೆದ ಎಡ್ಡೆಬೇಲಿಗೂ ಮೆಚ್ಚುಗೆದ ಪಾತ್ರ ಬಂದಿರು. ವ್ಯಾಪ್ತಿಯ ನವಚೇತನ ಫ್ರೆಂಡ್ಸ್ ಕ್ಲಬ್ ಇದರ ವತಿಯಿಂದ ಸುಮಾರು 13 ವರ್ಷಗಳಿಂದ ಏನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಇಲ್ಲಿ ಪ್ರತಿನಿತ್ಯ ಮೆಡಿಕಲ್ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಕೆಲವೊಂದು ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಸಂಪೂರ್ಣ ಆರೋಗ್ಯ ತಪಾಸಣಾ ಕೇಂದ್ರವನ್ನು ನವಚೇತನ ಫ್ರೆಂಡ್ಸ್ ಕ್ಲಬ್ಬಿನವರು ಮತ್ತು ಏನಪ್ಪಯ್ಯ ಮೆಡಿಕಲ್ ಕಾಲೇಜದ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಈ ಗ್ರಾಮದ ಕುಂಪಲ ಪ್ರದೇಶದ ಎಲ್ಲ ಸಾರ್ವಜನಿಕರಿಗೆ ಬೇಕಾದಂಥ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಆರೋಗ್ಯದ ದೃಷ್ಟಿಯಲ್ಲಿ ಅವರಿಗೆ ಏನು ಮುಂಜಾಗ್ರತಾ ಕ್ರಮಗಳು ಬೇಕು ಅದರ ಬಗ್ಗೆ ತಿಳುವಳಿಕೆ ಕೊಡುವುದರ ಜೊತೆಗೆ ಆರೋಗ್ಯಕ್ಕೆ ಬೇಕಾದಂಥ ಅದು ಹಲ್ಲಿನ ಟೆಸ್ಟ್ ಇರಲಿ, ಕಣ್ಣಿನ ಟೆಸ್ಟ್ ಇರಲಿ, ರಕ್ತ ಪರಿಶೀಲನೆ ಇರಲಿ, ಎಲ್ಲ ಇದನ್ನು ಕೂಡ ಅಳವಡಿಸಿಕೊಂಡು ಉಚಿತವಾಗಿ ಇಲ್ಲಿ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಸೋಮೇಶ್ವರ ಪುರಸಭೆಯ ಈ ಪರಿಸರದ ಪ್ರತಿಯೊಬ್ಬರು ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ಕೂಡ ಪಡೆಯುವಂತಾಗಲಿ ನವಚೇತನ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ನೇತೃತ್ವದಲ್ಲಿ ಇಲ್ಲಿ ನಡೆಯತಕ್ಕಂಥ ಆರೋಗ್ಯ ಶಿಬಿರ ಪ್ರತಿ ವರ್ಷ ಕೂಡ ನಡೆಯುವಂತಾಗಲಿ. ಅದೇ ರೀತಿ ದಿನನಿತ್ಯ ಇಲ್ಲಿ ಕೊಡುವಂಥ ಆರೋಗ್ಯಕ್ಕೆ ಬೇಕಾದಂಥ ಯಾವುದೇ ಒಂದು ಫೀಸ್ ಇಲ್ಲದೆ ಉಚಿತವಾಗಿ ಸೇವೆ ನೀಡುತ್ತಾ ಬಂದಿದ್ದಾರೆ. ನವಚೇತನ ಫ್ರೆಂಡ್ಸ್ ಕ್ಲಬ್ ಗೌರವ ಅಧ್ಯಕ್ಷರು ವಿನೋದ್ ಕುಂಪಲ ತಂಕ್ರಿನ ಕಾರ್ಯಚಟುವಟಿಕೆ ಬಗ್ಗೆ ಪ್ರಾಸ್ತಾವಿಕ ಪಾತ್ರ ಪಂಡರು. ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಏನಪ್ಪಯ್ಯ ದೇರ್ಲಕಟ್ಟೆ ಇದರ ವತಿಯಿಂದ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣೆ, ದಂತ ಹಾಗೂ ಕಣ್ಣಿನ ತಪಾಸಣೆ ಮಾಡಿ ಅಗತ್ಯ ಬಿದ್ದವರಿಗೆ ಉಚಿತ ಕನ್ನಡಕವನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಸುಮಾರು 13 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಏನಪ್ಪಯ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣೆ ಪ್ರತಿನಿತ್ಯ ನಡೆಯುತ್ತಿದೆ. ಈ ಸಲ ಇವತ್ತಿನ ದಿನ ನಾವು ಉಚಿತವಾಗಿ ಒಂದು ಕನ್ನಡಕವನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇದರ ನಮ್ಮ ಊರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಏನಪ್ಪಯ್ಯ ಆರೋಗ್ಯ ರಕ್ಷಣೆ ಬೊಕ್ಕ ಆರೋಗ್ಯ ಕೇಂದ್ರದ ಸಹಾಯಕ ನಿರ್ದೇಶಕಿಯರು ಡಾಕ್ಟರ್ ಪೂನಂ ಬೊಕ್ಕ, ಏನಪ್ಪಯ್ಯ ದಂತ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಪ್ರಮೋದ ಪ್ರಭಾಕರ್ರೆಗೂ ಈ ಕುರಿತು ಅಭಿನಂದನೆ ಮಂತೇರು. ನವಚೇತನ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷರು ಸಾಜಿದ್, ಉಪಾಧ್ಯಕ್ಷರು ರಮೇಶ್ ಶೆಟ್ಟಿ, ಮಾಜಿ ಅಧ್ಯಕ್ಷರು ವಾಮನ್, ಕಾರ್ಯದರ್ಶಿ ಪ್ರವೀಣ್, ಸದಸ್ಯರು ನಿರಂಜನ್, ಗಣೇಶ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಚೇತನನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ತಯಾರಾವೊಂದುಂಡು. ಇಂದತ ಪೂರ್ವಭಾವಿಯಾದ ನೂತ ಜನ್ಮದಿನ ಸಂಧ್ಯಾ ಭಜನೆಲ ಈ ಕ್ಷೇತ್ರದ ನಡಪೆರಂಡು. ಇಂದತ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಲೇಸು ಐತಾರ ಬೈಯಡು ಶ್ರೀ ಕ್ಷೇತ್ರದ ಸಭಾಂಗಣ ನಡೆತದು. ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಂತೇರು. ಕುಂಪಲ ಚೇತನ ನಗರ ಶಿವಪುರದ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡ್ ಫೆಬ್ರವರಿ 23 20 ತಾರೀಕು ಮುಟ್ಟ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ನಡಪೆರವುಂಡು. ಇನ್ನಿತ ಅಂಗವಾದ ನವೆಂಬರ್ 7 ತಾರೀಕುರ್ದು 2024 ಫೆಬ್ರವರಿ 22 ತಾರೀಕು ಮುಟ್ಟ ನೂತೇನ್ಮ ದಿನದ ಸಂಧ್ಯಾ ಭಜನೆ ನಡಪೆರವುಂಡು. ಇನ್ನಿತ ಆಮಂತ್ರಣ ಪತ್ರಿಕೆಯನ್ನು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ ಐತಾರ ಬಯಗು ಬಿಡುಗಡೆ ಮಲ್ತದು. ಮಾತಿರ್ಲ ಒಟ್ಟು ಸೇರೊಂದು ವ್ಯವಸ್ಥಿತವಾದ ನೂತೇನ್ಮ ದಿನದ ಸಂಧ್ಯಾ ಭಜನೆ ಪೊರ್ಲುಡೆ ನಡಪುಲೆಕ ಸಹಕಾರ ಕೊರ್ಕ
ಅಂಚನೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವಲ ಬಾರಿ ಪೊರ್ಲುಡು ಆಪುಲಕ ಸಾಕಾರ ಮಲ್ಪುಗ ಪಂಡ ತೆರಿಪಾಯರು. ಭಜನೆದ ಮುಖಾಂತರ ದೇವರು ನಂಗೆ ಒಲಿವೇರು ಅಂಚನೆ ಭಜನೆದ ಮುಖಾಂತರ ಸಮಾಜದ ಸಂಘಟನೆ ಆಪುಲು ಈ ರಟ್ಟು ಸಂಗತಿನ ಎದುರುದಿ ಬಂದು ಶಂಕರ್ ಭಟ್ರು ಬಾರಿ ಒಂದು ಎಡ್ಡೆ ಆಲೋಚನೆ ಮಲ್ಪನ ಮುಖಾಂತರ ಪ್ರಮೀಲಕ್ಕ ಬೊಕ್ಕ ಪ್ರವೀಣ್ ಬೊಕ್ಕ ಇಗ್ಲು ಮಾತೆಲ್ಲ ಸೇರಿದು ಎಡ್ಡೆ ಆಲೋಚನೆ ಮಲ್ದ నేను ఎడ్డ రీతిలో కొనపున అవశ్యకత అండి ఇంక సత్య ఎంకల ಗೊತ್ತುಂಡು ನಾನು ಬಂದಿದ್ದೆ ಇದು ದಾಲ್ ಟೆನ್ಷನ್ ಮಲ್ಪೋದು ಫಸ್ಟ್ ದ್ವಾರ ಎಂಕಲ್ ಮಂದಿರದ ಪಾಡ್ಗಾನ ಅಂಚ ಅದು ಬಾರಿ ಮೋನಮ್ಮನ ಎದುರು ಬಾರಿ ಶೋಕದ ದ್ವಾರ ಬಾಡ್ತದೆ ಬಾರಿ ಶೋಕ ಬಂದ ಬಾರಿ ಎಂಕಿ ಪಿರಾಡ್ದುನಾಗನೆ ಖುಷಿ ಆಯ್ತು ಭಟ್ರೇಗ್ಲ ಬಾರಿ ಖುಷಿ ಆಯ್ತು ಬಾರಿ ಶೋಕದ ದ್ವಾರನೇ ಪಾಡಿನ ಮುಖಾಂತರ ಪ್ರಾರಂಭದ ಹೆಜ್ಜೆ ಬಾಲಕೃಷ್ಣ ಮಂದಿರದ ಎಂಕಲು ಬಾರಿ ಶೋಕದ ವ್ಯವಸ್ಥೆಗೆ ನಾತನು ನಾನು ದೇವರೇ ನನ್ನ ಕೈ ಬಿಡ್ತನೇ ಇಜ್ಜಿ ಕುಂಪರಡೆ ನನ್ನ ಎತ್ತರಾಗಿ ಬಾಕಿದ ಪೂರ ಸಂಗತಿ ಬೇರ್ತದೆ ಎತ್ತರಾಗಿ ಬುಲೆಪವನ ದೇವರು ನಮ್ಮನ್ನು ಕೈ ಬಿಡ್ಪುನೇ ಇಜ್ಜೆ ಯಾರು ಆ ಸಂದರ್ಭ ಅನ್ಕೋನು ఏ ರೀತಿನಲ್ಲ ಆ ದೇವರು లేదు ಅಂತ ಅದು ಯಾರು ಯಾಪಲ ಅನ್ಕೋನು ಈ ರಾಜಕೀಯ ಕೆಲಸ ಅಂತಂದ ಯಾಪಲ ಒಂದೇ ದಿನ ಕಿರಿಕಿರಿ ಇಪ್ಪುನು ಕ್ಲಬ್ಗಳು ಬೇರೆ ಅಂತಂದ ಒಂದೇ ದಿನ ಕಿರಿಕಿರಿ ಇಪ್ಪುನು ಬೇರೆ ಸಂಘಟನೆ ಬೇರೆ ಇದು ಧಾರ್ಮಿಕವಾದ ಕೆಲಸ ಅನ್ನೋದು ಧಾರ್ಮಿಕವಾದ ಕೆಲಸ ಅಂತ ನಂಗೆ ಒಂಜೆ ಒಪ್ಪುನಿ ಲಾಸ್ಟ್ಗೆ ನನ್ನ ಒಂಜೆ ಅನ್ಕೋನಿ ದೇವರನ್ನ ಕೆಲಸ ಮಲ್ತೆ ಅರೆಗೆ ಸರಿ ಅಂಡೆ ಯಾವ ಆತ್ಮ ಅರೆಗೆ ಮಲ್ದಿನ ಕೆಲಸ ಸಂತೃಪ್ತಿ ಅಂಡ ಅರ್ನಕ್ಕೂ ಆಶೀರ್ವಾದ ಇತ್ತಂಡ ಬೇತವಾ ಆಶೀರ್ವಾದ ಬರ್ತದೆ. ಶ್ರೀ ಕ್ಷೇತ್ರದ ಅರ್ಚಕಿಯರು ಶ್ರೀ ಭವಾನಿ ಶಂಕರ್ ಶಾಂತಿಯರು ನೂತೇನ್ಮ ದಿನದ ಸಂಧ್ಯಾ ಭಜನೆ ಬೊಕ್ಕ ಫೆಬ್ರವರಿ ನಡಪುನ ಅಷ್ಟಬಂಧ ಬ್ರಹ್ಮಕಲಶೋತ್ಸವಗ ಮಾತೆರ್ಲ ಸಹಕಾರ ಕೊರಡು ಪಂಡದ ಕೇನುಂಡೇರು. ಆಪಣಿಂಜಿನ 16 ವರ್ಷದ ಬ್ರಹ್ಮರಥದ ಪ್ರಥಮಾಂತ್ಯ ಧರ್ಮ ಕಾರ್ಯ ಒಂದು ಲೈನಿತ ದಿವಸ ಮಾತಾ ವ್ಯವಸ್ಥೆ ಆತನ ಎಲ್ಲದಕ್ಕ ದೀಪ ನಂದಾದೀಪ ಕ್ಷೇತ್ರಗೆ ಬೈಪಾಸ್ ಹಿಡಿದು ಬಯ್ಯ 6 ಗಂಟೆಗೆ ಕ್ಷೇತ್ರಗೆ మరి పొర్లుದ శోభయాత్రలు అర్పణೆ ಯಾರడు ಈಗ ಮಾತಾ ಊರದ ಭಕ್ತರು ಊರದ ಜನಗಳು ಮಾತಾ ಸೇರುಡು ಅವತ್ತಂದೆ ಭಜನೆ ಕಾರ್ಯಗಳ ಮಂಗಳವಾರದ ನರಪಣ ಪೊರ್ತು ಆ ಪೊರ್ತುಲ ಮಾತಾ ವ್ಯವಸ್ಥೆ ಆತಂದೆ ಆ ವ್ಯವಸ್ಥೆಗಳ ಮಾತೆಲ್ಲ ಸಹಕಾರ ಮನ್ಕೊಡು ಪಡೆದೆ ಈ ಮೂಲಕವಾದ ಪ್ರತಿಯೊರೆಗಳ ಪರಿಸರದ ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ತೋಕೋಡು ಶ್ರೀ ಗಣೇಶ ಸೇವಾ ಸಮಿತಿ ಮಾಜಿ ಅಧ್ಯಕ್ಷರು ಟಿ ರಾಮ ತೊಕ್ಕೋಟು, ಬಿಎಸ್ಎನ್ಎಲ್ ನಿವೃತ್ತ ಉದ್ಯೋಗಿ ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ವಿಜಯ್, ಮೋಹನ್ ಶೆಟ್ಟಿ ಕುಂಪಲ ಇಂಚಿತಿ ಪ್ರಮುಖರು ಸಭೆಡು ಪಾಲ್ಪಡೆದು ಕಾರ್ಯಕ್ರಮದ ಯಶಸ್ಸಿಗೆ ಮಾತೆರ್ನಲ ಸಹಕಾರಕ್ಕೆ ನುಂಡೇರು. ಹರಿಶ್ಚಂದ್ರ ಕುಜುಮಗದ್ದೆ ಪ್ರಾರ್ಥನೆ ಪಂಡೇರು. ಪ್ರವೀಣ್ ಎಸ್ ಕುಂಪಲ ಎತ್ಕೊಂದು ಸಭೆ ತಾರಿಕೆ ಮಲ್ತೇರು. ಗೋಪಾಲಕೃಷ್ಣ ಲಾಡ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೀ ಹೊಸಕೊಳದ ಇನ್ನಿತ ಸುದ್ದಿಗೊಂಚಿಲ್ಲ ಮುಗಿತಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲ ತೋಂದು ಪ್ಲೇ ಹೊಸಕೊರಲ್ 24x7.